ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 244. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ವಾಯುವಂ ಕಾಣ್ಬನಾತ್ ತತ್ಕ್ರಿಯೆಯ ಕಾಣನಾತ್ ಮಾಯೆಯಂತ ಪರೀಕ್ಷ ಸತ್ವದೀಕ್ಷ ಕೃತಿ ರಾಯನಂ ಕಾಣಲಾಗದೆ ಮಂತ್ರಿಯೆಡೆ ಸಾರ್ವ ದೇಯಾರ್ಥಿ ಒಲು ನೀನು ಮಂಕುತಿಮ್ಮ. ರಾಯನಂ ಕಾಣಲಾಗದೆ ಮಂತ್ರಿಯೆಡೆ ಸಾರ್ವದೇಯಾರ್ಥಿ ಒಲು ನೀನು ಮಂಕುತಿಮ್ಮ. ಪ್ರಿಯರೇ, ಈ ಭೂಮಿಯ ಮೇಲೆ ಇರುವ ಸಹಸ್ರಾರು ಜೀವಕೋಟಿಗಳಲ್ಲಿ ಒಂದಿಷ್ಟನ್ನು ನಾವು ಕಣ್ಣಿನಲ್ಲಿ ಕಾಣಬಹುದು, ಆದರೆ ಇನ್ನೊಂದಿಷ್ಟನ್ನು ಕಾಣಲು ಸಾಧ್ಯವಿಲ್ಲ. ಅಂತೆಯೇ ನಾವು ಬದುಕಿರಲು ಇಲ್ಲಿ ಗಾಳಿ ಬೇಕು, ಅದನ್ನು ಕಾಣಲಾಗದೆ ಚಡಪಡಿಸುತ್ತಿದ್ದೇವೆ. ಆದರೆ ಗಾಳಿಯು ನಮ್ಮ ನಡುವೆ ಅದು ನಿರ್ವಹಿಸುವ ಕೆಲಸವನ್ನು ನೋಡುತ್ತೇವೆ. ಅಂತೆಯೇ ಈ ಜಗತ್ತಿನಲ್ಲಿರುವ ಮಾಯೆಯನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ, ಆದರೆ ಅದು ನಿರ್ವಹಿಸುವ ಕಾರ್ಯವನ್ನು ನೋಡಬಹುದಾಗಿದೆ. ಅಂದರೆ ಇಲ್ಲಿ ಪರಮಾತ್ಮನನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ, ಆತನು ಆಡಿಸುವ ಎಲ್ಲ ನಾಟಕಗಳನ್ನು ನೋಡಬಹುದಾಗಿದೆ. ರಾಜನನ್ನು ನೋಡಲಾಗದೆ ಅವನ ಸೇವಕ ಮಂತ್ರಿಯ ಹತ್ತಿರ ಹೋಗಿ ಬೇಡುವನಂತೆ, ನೀ ಇದ್ದೀಯೇ ಎಂದು ಮಾನ್ಯ ಡಿವಿಜಿ ಅವರು ತಮ್ಮನ್ನು ತಾವು ಹೇಳಿಕೊಳ್ಳುತ್ತಾ ನಮ್ಮ ಸ್ಥಿತಿಯು ಹಾಗೇ ಇದೆ ಎನ್ನುವುದನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ತಿಳಿಯಬಹುದು. ಪ್ರಿಯರೇ, ಈ ಭೂಮಿಯ ಮೇಲೆ ನಾವೆಲ್ಲರೂ ಗಾಳಿಯ ಅನುಭವವನ್ನು ಅನುಭವಿಸಿದ್ದೇವೆ. ಗಾಳಿಯೇ ನಮ್ಮುಸಿರು. ಗಾಳಿ ಇಲ್ಲದೇ ಇದ್ದರೆ ನಮಗೆ ಬದುಕಿಲ್ಲ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣಸಿಗದು. ಅಂತೆಯೇ ಇಲ್ಲಿರುವ ಮಾಯೆಯನ್ನು ನಾವಾರೂ ಕೂಡ ಕಂಡಿಲ್ಲ, ಆದರೆ ಅದು ನಮ್ಮೆಲ್ಲರ ಜೀವನದ ಬೇರೆ ಬೇರೆ ಕ್ಷಣಗಳಲ್ಲಿ ಅನುಭವಕ್ಕೆ ಬಂದಿದೆ. ಡಿವಿಜಿ ಅವರು ಹೇಳುವಂತೆ, ರಾಯನಂ ಕಾಣಲಾಗದೆ ಮಂತ್ರಿಯಡೆ ಸಾರ್ವ ಎಂದು ಹೇಳುವಂತೆ ಎಲ್ಲ ದೇವರುಗಳಿಗೆ ನಾವು ಶರಣಾಗಿ ಹೋಗಿದ್ದೇವೆ. ಆ ಮೂಲಕ ಮಾನಸಿಕ ಶಾಂತಿ, ನೆಮ್ಮದಿಯನ್ನು ಪಡೆಯಲು ನಾವೆಲ್ಲರೂ ಕೂಡ ಪ್ರಯತ್ನಿಸುತ್ತೇವೆ. ಪರಮಾತ್ಮನಿಗೆ ಶರಣಾದರೆ ಎಲ್ಲವನ್ನೂ ಅವನೇ ಕಾಣುತ್ತಾನೆ. ಆದರೆ ಇಲ್ಲಿ ಆ ಮಾಯೆಯ ಹಿಡಿತಕ್ಕೆ ನಾವು ಸಿಲುಕಿದ್ದೇವೆ ಎನ್ನುವ ವಿಚಾರವನ್ನು ಮಾನ್ಯ ಡಿವಿಜಿ ಅವರು ಸೂಕ್ಷ್ಮವಾಗಿ ಈ ಕಗ್ಗದಲ್ಲಿ ಕಟ್ಟಿಕೊಳ್ಳುವುದನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.